ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಂತೋಷ್. ಬಪ್ಪಂಗೈ ವ್ಲಾಗ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ. ಇದೀಗ ಬಂದ ಸುದ್ದಿ, ಟೆನ್ಷನ್ ತಲೆನೋವಿಗೆ ಚಿಕ್ಕಣ್ಣಿಂದಲೂ ಪರಿಹಾರ. ಹೌದು ವೀಕ್ಷಕರೇ, ಇದನ್ನು ನಾವು ಕೇಳಿ ನೋಡೋಣ. ನಮ್ಮ ಜೊತೆಗಿದ್ದಾರೆ ಅಚ್ಚು, MD MBBS SSHS 10th ಪಾಸ್. ಓಕೆ, ಕೇಳುವ. ನಮಸ್ಕಾರ ಡಾಕ್ಟರ್ ಅಚ್ಚು. ನಮಸ್ಕಾರ. ನೀವು ಈ ಮೆಡಿಸಿನ್ ಅನ್ನು ಕಂಡುಹುಡುಕಲಿಕ್ಕೆ ಯಾವುದು ಕಾರಣ, ನಮ್ಮ ವೀಕ್ಷಕರಿಗೆ ಒಂದು ಹೇಳಿಬಿಡಿ. ಹೌದು, ಖಂಡಿತವಾಗಿಯೂ. ಇದು ನನ್ನ ಈ ಮದ್ದನ್ನು ನಾನು ಕಂಡುಹುಡುಕಿದ ಮದ್ದನ್ನು ಮೊದಲು ನಮ್ಮ WHO ವಿಶ್ವ ಆರೋಗ್ಯ ಸಂಸ್ಥೆಯವರಿಗೂ ನಾನು ತಿಳಿಸಿದೆ. ಆಗ ಅವರ ಅಧಿಕಾರಿಗಳು ನನ್ನ ಬಳಿಗೆ ಬಂದು ಬೆನ್ನ ತಟ್ಟಿ ವೆಲ್ಡನ್ ಅಚ್ಚು ಅಂತ ಹೇಳಿದರು. ಇದು ಈಗ ನಾನು ನಿಮಗೂ ಹೇಳಲು ಇಲ್ಲಿಗೆ ಬಂದಿದ್ದೇನೆ. ರೆಸಿಪಿ ಹೀಗಿದೆ. 1 ಕಿಲೋ ಚಿಕನ್, ಅದನ್ನು ಕಬಾಬ್ ಪೀಸ್ ಥರ ಕಟ್ ಮಾಡಬೇಕು. ಆನಂತರ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆ, ಆಮೇಲೆ ಕಾರ್ನ್ಫ್ಲವರ್ ಹುಡಿ, ಮತ್ತು ಕಬಾಬ್ ಪೌಡರ್, ಕಬಾಬ್ ಹುಡಿ, ಇದೆಲ್ಲ ತಂದು ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಇನ್ನೂ ಬೇಕಾದರೂ ನಿಮಗೆ ಪ್ರಧಾನವಾದ ಒಂದು ವಿಷಯ, ಕರೆಕ್ಟಾಗಿ ನೀವು ನೋಡಬೇಕು. ಈ ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಮದ್ದು ಸಿಗಲ್ಲ, ಅದು ಸರಿಯಾಗಲ್ಲ. ಆದ ಕಾರಣ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಬೇಕು. ಫ್ರೈ ಆದ ಮೇಲೆ, ಚಿಕನ್ ಫ್ರೈ ಆದ ಮೇಲೆ ಅದನ್ನು ತೆಗೆದು ಒಂದು ಬದಿಗೆ ಇಡಬೇಕು. ಇಟ್ಟ ಮೇಲೆ ನೀವು ಬಾರಿಗೆ ಹೋಗಿ ಒಂದು 90 ತಗೊಂಡು ಬರಬೇಕು. 90 ನಾವು ಯೂಸ್ ಮಾಡಿದ್ದು ಯಾವುದು, ಬ್ಲ್ಯಾಕ್ ಡಾಗ್ ನಾವು ಯೂಸ್ ಮಾಡಿದ್ದು. ನಿಮಗೆ ಇಷ್ಟ ಇದ್ದದನ್ನು ಯೂಸ್ ಮಾಡ್ಬೋದು, ನಿಮಗೆ ಲೈಕ್ ಆದ ಫ್ಲೇವರನ್ನು ಇಷ್ಟ ಮಾಡ್ಬೋದು. ಅದನ್ನು ಕಬಾಬಿನ ಒಟ್ಟಿಗೆ ಸೇವಿಸಿದರೆ ನಿಮ್ಮ ತಲೆನೋವು, ಟೆನ್ಷನ್ ಎಲ್ಲ ಮಾಯವಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನು 7 ಗಂಟೆಗೆ ನಾವು ಸಿಗೋಣ. 7 ಗಂಟೆಗೆ ಪ್ರಧಾನ ವಾರ್ತೆಗಳು ಓದುತ್ತಿರುವವರು ಪೀತು ಅವರು. ಓಕೆ, ನಮಸ್ಕಾರ, ಗುಡ್ ನೈಟ್.